అంటే పతన్ చాపినాతే ದೊಂಬು ಭಯಂಕರ ಸ್ಟಾರ್ಟ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಕೇಳಿದ್ರು ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಅಂತ. ನಾನು ಜಾಸ್ತಿ ಅಲ್ಲ, ಒಂದು ಚಿಕ್ಕ ಮಾಹಿತಿ ಅದರ ಬಗ್ಗೆ ಕೊಡ್ತೇನೆ, ಚಿಕ್ಕದು, ಜಾಸ್ತಿ ಹೇಳಲಿಕ್ಕೆ ಹೋಗ್ತೇನೆ. ಸುಮಾರು ಟೈಮ್ ಮಾಡಿ ಕಾಫಿಯೇ ಬರ್ತದೆ, ಟೀ ಕಾಫಿ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡ್ತಿದ್ದೇನೆ. ಟೀ ಅಂತೂ ನಾನಲ್ಲ ಪರ್ಪುಜಿ ಹಬ್ಬಗ್ಲ, ಬಟ್ ಇನ್ನು ಬೆಲ್ಲದ ಕಾಫಿ ಪರ್ಕ ಅಂದಾಡ ಅಜ್ಜಿ ದುಂಬು ಮಲ್ತಿ ಕೊರ ಒಂದಿತ್ತೇರೆ ಇದಾಗಲ್ಲ ಅಜ್ಜಿನ ನೆನಪಾಂಡೆಂಕಿ ನೀನಾ ಏಯ್ ಯಪ್ಪೋ ಚಿಲ್ಟಿ ಹಾಯ್ ಪೆರಡೆ ಹಾಯ್ ಪೂ ಏನ ಗಾಡಿಂದ ಅದಲ್ಲ ಗಡಿದೆ ಪೋರೆಂಚಗೆ ಇಲ್ಲ ಬನ್ನಿ ವಿಡಿಯೋ ಮಲ್ಪರ್ನೆ ಕೌಲು ಸ ಹಿಂಗನ ಜವಾನಿ ಬತ್ತೆ. ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸ್ಮೈಲ್ ಪ್ಲೇಸ್ ವಿತ್ ಮೀ ರೆನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಇವತ್ತೊಂದು ದಿನ ನನಗೆ ನೈಟ್ ಡ್ಯೂಟಿ, ಅಂದರೆ ಸ್ವಲ್ಪ ಕೆಲಸ ಕಲೀಲಿಕ್ಕೋಸ್ಕರ ನಾನು ಮತ್ತು ಅಮ್ಮ ಈಗ ಇದಕ್ಕೆ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗೋದು, ಎಂಥ ಹಾಸ್ಪಿಟಲಿಗೆ ಅಂತೇಳಿ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಹೋಗುವ ಈಗ, ಆಯಿತಾ? ಸೊ ನಾನು ಮತ್ತು ಅಮ್ಮ ಅಜ್ಜರಕಾಡು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ. ನಿಮಗೆ ಇದು ಏರಿಯಾ, ಈ ಊರು ಯಾವುದಂತೇಳಿ ಗೊತ್ತಾದರೆ ನನಗೆ ಕಮೆಂಟಲ್ಲಿ ಹೇಳಿ, ನಿಮಗೆ ಗೊತ್ತಾಗ್ತದೆ ನೋಡುವ. ಎಲ್ಲರೂ ಸಹ ಬ್ರಿಲಿಯಂಟ್ ಇದ್ದೀರಿ, ಏನ ಇಲ್ಲ ಬರಿತಾಗಲೇ ಎಲ್ಲ ಕಮೆಂಟ್ ಮಲ್ಪೊಡ್ಚಾವ ಈಗಲೇ ಗೊತ್ತುಂಡು ಓ ಏರಿಯಾ ಓ ಊರಂದು ಬೇತಾಕಲು ದೂರ ತಕಲು ಎರಡರ ಮಲ್ಪೇರ ತೂಕ. ಅದು ಆದಮೇಲೆ ಇನ್ನೊಂದೆಂತ ಹೇಳಿದರೆ, ತುಂಬ ಜನ ಇರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ನೋಡಬೇಕು ಹೇಗೆ ಅಂತೇಳಿ. ವಿಡಿಯೋನ ಎಂಡವರೆಗೆ ನೋಡಿ. ಸೊ ನಾವು ಹಾಸ್ಪಿಟಲ್ಗೆ ಬಂದ್ವಿ. ಫಸ್ಟ್ ಇಲ್ಲಿ ಲೈನಲ್ಲಿ ನಿಂತು ಚೀಟಿ ಮಾಡಿಸ್ಕೊಳ್ಬೇಕಿತ್ತು. ನಮ್ಮ ಡಾಕ್ಯುಮೆಂಟನ್ನೆಲ್ಲ ಕೊಟ್ಟು ಆಧಾರ್ ಕಾರ್ಡ್ ಏನೆಲ್ಲ ಉಂಟು ಅದನ್ನು ಸಬ್ಮಿಟ್ ಮಾಡಿ, ಆ ಮೊಬೈಲಲ್ಲಿ ಒಂದು ಆ್ಯಪ್ ಓಪನ್ ಮಾಡಿಸ್ತಾರೆ ಅವರು, ಅಲ್ಲಿಂದ ಚೀಟಿ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿದ್ದಾರೆ. ಸೊ ಹಿಂದೆಲ್ಲ ನಾವು ಬರಬೇಕಿದ್ರೆ ಅಲ್ಲಿ ಎದುರಲ್ಲೇ ಒಂದು ಎಂಟ್ರೆನ್ಸ್ ಇರ್ತದೆ, ಅಲ್ಲಿ 2 ರೂಪಾಯಿ ಕೊಟ್ಟರೆ ಚೀಟಿ ಕೊಡ್ತಾ ಇದ್ರು. ಬಟ್ ಈಗ ಸಿಸ್ಟಮೇ ಚೇಂಜ್ ಆಗಿದೆ. ಅಲ್ಲಿ ಸಪ್ರೇಟಾಗಿ ಒಂದು ಔಟ್ಸೈಡಲ್ಲಿ ಹೋಗುವಾಗಲೇ ಎಂಟ್ರೆನ್ಸಲ್ಲಿ ಚೀಟಿ ಮಾಡಿ ಇಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಾರ್ಡಿಗೆ ನಮಗೆ 10 ರೂಪಾಯಿ ಚಾರ್ಜ್ ಆಗ್ತದೆ. ಸೊ ನಾವು ಹೋಗುವಾಗ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಹೋದರೆ ಭಾರಿ ಒಳ್ಳೆಯದು, ಅವರಿಗೆ ಸಹ ಈಸಿ ಆಗ್ತದೆ. ಸೊ ಪಟ್ಟನೆ ಎಂಟ್ರಿ ಮಾಡಿ ಕೊಡ್ತಾರೆ. ನಾನು ಹೇಳಿದೆ ಅಲ್ಲ ಮೊದಲಿಗೆ, ನೋಡಿ ಇಲ್ಲೇ ಎಂಟ್ರೆನ್ಸಲ್ಲಿ ಚೀಟಿ ಸಿಗ್ತಾಯಿತ್ತು. ನನ್ನ ಅಮ್ಮನಿಗೆ ಗಂಟಲು ನೋವಿತ್ತು, ಅವರಿಗೆ ಸ್ವಲ್ಪ ವೀಸಿಂಗ್ನ ಸಮಸ್ಯೆ, ಅದಕ್ಕೆ ಮದ್ದುಂಟು. ಬಟ್ ಗಂಟಲು ನೋವಿಗಾಗಿ ನಾವು ಹೋದದ್ದು. ಸೊ ಅದು 13 ನಂಬರಿಗೆ ಬರೆದು ಕೊಟ್ಟು ನಮಗೆ ಹೋಗಲಿಕ್ಕೆ ಹೇಳಿದರು. ಫಸ್ಟಿಗೆ ಇಲ್ಲಿ ನೋಡುವಾಗ ಒಂದು ಸೈಡಲ್ಲಿ, ಈಚೆ ಸೈಡಲ್ಲಿ ಭಾರಿ ಉದ್ದ ಲೈನ್ ಇತ್ತು. ಹೋಗುವಾಗಲೇ ಟೆನ್ಷನ್ ಆಗ್ತಿತ್ತು, ಅಯ್ಯೋ ದೇವ ಇಷ್ಟಿಷ್ಟು ಜನ ಇದ್ದಾರಲ್ಲ, ಎಷ್ಟೋ ಮಧ್ಯಾಹ್ನ ಕಳಿಬೋದಾ ಏನೋ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅಮ್ಮನಿಗೆ 13 ನಂಬರ್ ಕೊಟ್ಟಿದ್ರು, ಅದು ಇನ್ನೂ ಸ್ವಲ್ಪ ಮುಂದೆ. ಸೊ ಅಲ್ಲಲ್ಲಿ ಸ್ವಲ್ಪ ಜನದ ಲೈನ್ ನೋಡ್ತಾ ಇದ್ವಿ, ಇನ್ನೂ ತಡ ಆಗ್ತದೆ ಅಂತೇಳಿ ಎನಿಸ್ಕೊಂಡು ಹೋಗಬೇಕಿದ್ರೆ 13ನೇ ನಂಬರಲ್ಲಿ ಯಾರು ಸಹ ಜನವೇ ನಮಗೆ ಕಾಣಲಿಲ್ಲ ಜಾಸ್ತಿ. ಸೊ ಅಂದ್ಕೊಂಡ್ವಿ ಥ್ಯಾಂಕ್ ಗಾಡ್ ಅಂತ, ಯಾಕೆ ಹೇಳಿದರೆ ಬೇಗ ಹೊರಗೆ ಹೋಗ್ಬೋದು, ಗಂಟಲಿನ ವಿಭಾಗ ಅಂತ ಬರೆದಿತ್ತು. ಸೊ ಅದಾದ ನಂತರ ಡಾಕ್ಟರ್ ನೋಡಿ ಮೆಡಿಸಿನ್ ಕೊಟ್ಟರು. ಒಳಗೆಲ್ಲಿದ್ದರು, ಯಾರು ಸಹ ಇರಲಿಲ್ಲ. ಹೋದಾಗಲ್ಲ ಅಮ್ಮನನ್ನು ನೋಡಿ ಮೆಡಿಸಿನ್ ಬರೆದು ಕೊಟ್ಟರು. ಅಲ್ಲಿ ಹೊರಗೆ ಔಷಧಾಲಯದಲ್ಲಿ ಮೆಡಿಸನನ್ನು ತಗೊಂಡ್ವಿ. ಅದಾದ ನಂತರ ಅದರಲ್ಲಿ ಒಂದನ್ನು ಮಾತ್ರ ಹೊರಗೆ ಮೆಡಿಕಲಿಗೆ ಬರೆದು ಕೊಟ್ಟಿದ್ದರು. ಸೊ ಇದು ಕೊಟ್ಟ ಮಾತ್ರೆ, ಅದಾದಮೇಲೆ ಒಂದನ್ನು ಮೆಡಿಕಲಿಗೆ ಬರೆದು ಕೊಟ್ಟಿದ್ರು, ಅದನ್ನು ನಾವು ಮೆಡಿಕಲಲ್ಲಿ ತಗೊಂಡ್ವಿ. ನಾವು ಹೋಗುವಾಗ ಎನಿಸ್ಕೊಂಡು ಹೋಗಿದ್ದೆ ಬೇರೆ, ನಾವು ಮನೆ ಮುಟ್ಟುವಾಗ ಸಂಜೆ ಆಗ್ಬೋದು, 2 ಗಂಟೆ ಆಗ್ಬೋದು ಅಂತೇಳಿ ಬೆಳಿಗ್ಗೆ ಬೇಗ ಬಂದಿದ್ವಿ 10 ಗಂಟೆಗೆ. ಸೊ ಬಟ್ ಖುಷಿಯಲ್ಲಿದ್ದಾರೆ ಅಮ್ಮ, ಯಾಕೆ ಹೇಳಿದರೆ ಬೇಗ ಆಯ್ತಲ್ಲ, ಅದಕ್ಕೆ ಅವರಿಗೆ ಫುಲ್ ಸುಸ್ತಾಗ್ತಿತ್ತು ಪಾಪ, ಕೊನೆದು ಎಷ್ಟು ಕಾಯ್ಬೇಕನ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಅಷ್ಟೊತ್ತಕ ಬೇಗ ಬರಲಿಕ್ಕೆ ನಮಗೆ ಆಯಿತು, ಬೇಗ ಹೊರಟ್ವಿ ಮನೆಗೆ ನಾವು. ಸೊ ಇದು ನಮ್ಮ ಉಡುಪಿಯ ಅಜ್ಜರಕಾಡು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್.
ಸಾಧಾರಣ ಮಟ್ಟಿಗೆ ಎಲ್ಲ ವಿಭಾಗದಲ್ಲಿ ಸಹ ಡಾಕ್ಟರ್ನವರು ಇರ್ತಾರೆ. ಅದಾದ ನಂತರ ರೋಡಲ್ಲಿ ಬರುವಾಗ ಅಮ್ಮ ನಾನು ನನಗೆ ಮಾತ್ರ ಒಂದು ಇದು ಕಬ್ಬಿನ ಜ್ಯೂಸನ್ನು ಕುಡಿದೆ. ತುಂಬ ಬಾಯಾರಿಕೆ ಆಗಿತ್ತು. ಯಾಕೆ ಹೇಳಿದರೆ ಬಿಸಿಲು ಸಹ ತುಂಬ ವಿಪರೀತ ಇತ್ತು. ವಾರ್ಮ್ ಒಂದು ಕಬ್ಬಿನ ಜ್ಯೂಸನ್ನು ನಾನು ಕುಡಿದೆ. ಇಲ್ಲಿ ನೋಡ್ಬೋದು ನೀವು, ಇದು ಪಾಂಗಾಳದ ಹತ್ರ ಬರುವಾಗ ಸಿಗ್ತದೆ. ಅಣ್ಣ ಒಳ್ಳೆ ಮಾಡಿ ಕೊಡ್ತಾರೆ ಕಬ್ಬಿದ ಜ್ಯೂಸ್. ಇಂತೆ ಪತಂಜಾಪಿನಾತೆ ದೊಂಬು ಭಯಂಕರ ಸ್ಟಾರ್ಟ್ ಅಣ್ಣ ಕಾಪುಡು ಒಂಚೂರು ದಾದಂಡಲ ತರಕಾರಿ ಪುರಗೆ ತನರಗೆ ಉಂಡು 3 ದಾದಂಡಲ ಉಂಡು ಒಂದು ಭಯಂಕರ ದೊಂಬು ಮಸ್ತ್ ದೊಂಬು. ಸೂಪರ್ ಮಾರ್ಕೆಟ್ ಪಗೆಲ್ ಬರ್ತನ ಒಂಚೂರು ಓಕೆ ಬೆಟರ್ ಉಪ್ಪು ಸೊಪ್ಪು ಪೂರ ಬೈಯಾಗ ಉಪ್ಪುನೇ ಇಜ್ಜಿ ಪಾಲಕ್ ಮೆಂತೆ ಪೂರ ಉಪ್ಪು ಕೊತ್ತಂಬರಿ ಸೊಪ್ಪು ಇದಾಗಿ ಕಂಪೇರ್ ಮಾಡ್ತಂಡ ಒಂದು ಸೊಪ್ಪು ತರಕಾರಿ ಪೂರ ಮಸ್ತ್ ಕಮ್ಮಿಗೆ ತಿಕ್ಕೊಂಡು ರಂಜಿನಕ್ಕ ಒಂದು ಸೌತೆ ತರಲಿಕ್ಕೆ ಹೇಳಿದ್ದಾಳೆ. ಅಲ್ಲ ಅದವ್ರು ತೆಗೀರಿ ನೋಡಿ ಅಂತೆ. ದೊಡ್ಡದ ಒಂದು ತಗೊಳ್ಳಿ ಒಂದು ಅವರಿಗೆ ಎಂತ ಅದು ಪಕ್ಷಿಗೆ ಹಾಕ್ಲಿಕ್ಕೆ ಏನು ಇರಲಿ ಪರವಾಗಿ. ಕ್ಯಾಬೇಜ್ ಕೆಜಿಗೆ ಇರುತ್ತೆ ನನ್ನ ಜೊತೆ. ಒಂದು ಕನ್ನಡಿ ಹಿಡ್ದು ದುಮ್ಮೆನಂತ ಮನೆಗೆ ಹಿಂಗೆ ಬೇಜಾರ ಒಂದು ಇತ್ತಾಳು. ಸೊಪ್ಪು ನೋಡಿ ಹಾಗೆ ರೊಟ್ಟಿಗೆ ಒಂದು ಬೇಕು ಸ್ವಲ್ಪ ಇದ್ರೆ ಹಾಗೆ ಆಗಿದೆ. 7 ರೂಪಾಯಿ. ಚಂಡಿ ಉಂಡು ಮೇಲೆ ಹಿಡೀರಿ ಒಂದು ಸಾಕು, ಅಷ್ಟು ಬೇಡ 3 ಸಾಕು 2 ಸಾಕು. ಮಾರ್ಕೆಟಿಂದ ಬರುವಾಗ ಮೆಡಿಕಲ್ಗೆ ಹೋಗ್ಲಿಕ್ಕಿತ್ತು. ಅಮ್ಮನಿಗೆ ಸಹ ಒಂದು ಬರೆದು ಕೊಟ್ಟಿದ್ರು, ಮತ್ತು ನನ್ನದು ಆಂಟಿದು ಒಂದು ಶುಗರ್ ಮಾತ್ರೆ ತಗೊಳ್ಲಿಕ್ಕಿತ್ತು. ಹಾಗಾಗಿ ಮಜೂರಲ್ಲಿ ಅಮೃತ ಮೆಡಿಕಲ್ಸಿಗೆ ಹೋಗಿ ಅದನ್ನೆಲ್ಲ ತಗೊಂಡು ಅದಾದ ನಂತರ ನಮಗೆ 1-2 ಕಾಯಿ ಮೆಣಸು ಅದೆಲ್ಲ ಮರ್ತು ಬಿಟ್ಟು ಬಂದಿದ್ವಿ. ಸೊ ಶಾಪಿಗೆ ಹೋಗ್ಲಿಕ್ಕಿತ್ತು. ಶಾಪಿಂದ ಸೀದಾ ನಮ್ಮದು ಮೀನಲ್ಲಿಗೆ ಬಂದೆ. ಮೀನು ತಗೊಳ್ಲಿಕ್ಕೆ ಇರಲಿಲ್ಲ, ಖಾಲಿ ಕಾಯಿ ಮೆಣಸು ಮತ್ತು ಇದು ತಗೊಳ್ಲಿಕ್ಕಿತ್ತು. ಆದರೆ ಸಹ ನನಗೆ ಒಂದು ಮೀನು ನೋಡು. ಸೊ ಮೀನೆಲ್ಲ ಇವತ್ತು ಒಳ್ಳೊಳ್ಳೆದಿತ್ತು. ಬೆರಕೆ ಬಂಗಡೆ ಎಲ್ಲ ದೊಡ್ಡದು ಕಲ್ಲೂರು ಎಲ್ಲ ಇತ್ತು. ಬಟ್ ನಾವು ಮೀನು ತಗೊಳ್ಳಿಲ್ಲ ಇವತ್ತು. ನಮಗೆ ಮೊನ್ನೆದು 50 ರೂಪಾಯಿ ಪಾಲಿದು ಮೀನು ಇತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟದು, ಅದನ್ನೇ ನಾವಿವತ್ತು ಸಾರು ಮಾಡಿದ್ವಿ. ಸೊ ಇದೊಂದು ಮೀನು ನೋಡಿ ಅಂತೆ, ಬೆರಕೆ ಹಾಗೆಲ್ಲ ಸುಮಾರು ಮೀನಿತ್ತು. ಅದಾದ ನಂತರ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಕಾರಣ ನಿನ್ನೆ ಮಳೆ ಬಂದಿತ್ತು ಸಂಜೆಗೆ ಸ್ವಲ್ಪ, ಮತ್ತು ಸಿಡಿಲು ಈಗ ಸಹ ಸಿಡಿಲು ಬರ್ತಾ ಉಂಟು. ಹಾಗಾಗಿ ಬಂದೆವು. ಆಗಿದೆ ಇದು ನಮ್ಮದು ಮನೆ ಹತ್ರದವರದ್ದು. ಕೆಳಗೆ ಬಿದ್ದು ಎಲ್ಲ ಹಾಳಾಗಿ ಹೋಗ್ತದೆ, ಯೂಸೇ ಆಗ್ತಿಲ್ಲ. ಇದು ಶೋಕ್, ಇದು ಪುಚ್ಚ ಸುಂದರಿ. ಇಲ್ಲಿ ಒಬ್ಬಳು, ಅಲ್ಲಿ ಒಬ್ಬ ಕೂತಿದ್ದಾನೆ. ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ನನಗೆ ಕೇಳಿದ್ರು ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಅಂತ. ನಾನು ಜಾಸ್ತಿ ಅಲ್ಲ, ಒಂದು ಚಿಕ್ಕ ಮಾಹಿತಿ ಅದರ ಬಗ್ಗೆ ಕೊಡ್ತೇನೆ. ಚಿಕ್ಕದು, ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ. ಸೊ ಗುಡ್ ಕೊಲೆಸ್ಟ್ರಾಲ್ ಹೇಳಿದರೆ ಲ್ಯಾಬಿನ ಕೊಲೆಸ್ಟ್ರಾಲ್ ಟೆಸ್ಟಲ್ಲಿ HDL ಅಂತೇಳಿ ಬರ್ತದೆ, ಅದಕ್ಕೆ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ LDL ಹೇಳಿದರೆ ಬ್ಯಾಡ್ ಕೊಲೆಸ್ಟ್ರಾಲ್. ಇದು ಹೇಗೆ ಅಂತ ಹೇಳಿ ನೋಡುವಾಗ, ಗುಡ್ ಕೊಲೆಸ್ಟ್ರಾಲ್ ನಾವು ಯೂಸ್ ಮಾಡುವ ಅಂದರೆ ಈ ಸೀಡ್ಸ್ ನಟ್ಸ್ ಎಲ್ಲ ಇರ್ತದಲ್ಲ, ಅಂದರೆ ಬಾದಾಮಿ ಸೀಡ್ಸಲ್ಲಿ ತುಂಬ ಸೀಡ್ಸ್ ಉಂಟು. ಅದು ಯಾವ್ದು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಹುಡುಕಿ ನಿಮಗೆ ಗೊತ್ತಾಗ್ತದೆ. ತುಂಬ ಸೀಡ್ಸ್ ಎಲ್ಲ ಉಂಟು. ಆ ಎಲ್ಲ ಸೀಡ್ಸಿನಲ್ಲೆಲ್ಲ ನಮಗೆ ಗುಡ್ ಕೊಲೆಸ್ಟ್ರಾಲ್ ಸಿಗ್ತದೆ. ಅದೇ ರೀತಿಯಾಗಿ ನೆಲಕಡಲೆ ನಾನು ಯಾವಾಗಲೂ ಉಪಯೋಗಿಸ್ತೇನಲ್ಲ, ಅದು ನಮಗೆ ಆ್ಯಕ್ಚುಲಿ ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಬೇಕು, ಅದು ಇಂಪಾರ್ಟೆಂಟ್. ಸೊ ನೆಲಕಡಲೆಯಲ್ಲಿ ಸಹ ಬೇಕಾದಷ್ಟು ಗುಡ್ ಫ್ಯಾಟ್ ನಮಗೆ ಸಿಗ್ತದೆ. ಬ್ಯಾಡ್ ಫ್ಯಾಟ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳುವಾಗ ನಾವು ಅದು ಆರ್ಟಿಫಿಷಿಯಲ್ ಸ್ವೀಟ್ನರನ್ನು ಉಪಯೋಗಿಸ್ತದೆ, ಅಂದರೆ ರಿಫೈನ್ಡ್ ಆಯಿಲ್ಸಿಂದ ಅಂತ ಹೇಳಿದರೆ ಎಣ್ಣೆಯಲ್ಲಿ ಕರಿದ ಆಹಾರಗಳ ಸೇವನೆ, ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಜಾಸ್ತಿ ಸೇವಿಸೋದ್ರಿಂದ
ಅಂದರೆ ಪಾಮ್ ಆಯಿಲ್ ಮತ್ತು ಎಕ್ಸೆಟ್ರಾ ಕೆಲವು ರಿಫೈನ್ಡ್ ಆಯಿಲ್ಸ್ ಎಲ್ಲ ಇರ್ತದೆ. ಅದನ್ನು ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ಆರ್ಟಿಫಿಷಿಯಲ್ ಸ್ವೀಟ್ನರ್ ಹೇಳಿದರೆ ಬೇಕರಿಯಲ್ಲಿ ಎಲ್ಲದಕ್ಕೆ ಸಹ ಆರ್ಟಿಫಿಷಿಯಲ್ ಸ್ವೀಟ್ನರ್ಸೇ ಯೂಸ್ ಮಾಡೋದು. ಸೊ ಇದರಿಂದ ಎಲ್ಲ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬರ್ತದೆ. ಸೊ ನಾವು ಇಷ್ಟು ತಿಳ್ಕೊಳ್ಬೇಕು, ಯಾವುದರಿಂದ ಗುಡ್ ಫ್ಯಾಟ್ ಸಿಗ್ತದೆ, ಯಾವುದರಿಂದ ಬ್ಯಾಡ್ ಫ್ಯಾಟ್ಸ್. ಸೊ ಆದಷ್ಟು ಬ್ಯಾಡ್ ಫ್ಯಾಟನ್ನು ಅವಾಯ್ಡ್ ಮಾಡಿ ಗುಡ್ ಫ್ಯಾಟನ್ನು ಮಾತ್ರ ನಾವು ನಮ್ಮ ರುಟೀನಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಕೇಳ್ತೇನೆ. ಇವತ್ತು ತುಂಬ ಬಿಸಿಲುಂಟು. ನಾವು ಈಗಷ್ಟೇ ಹೊರಗೆ ಹೋಗಿ ಬಂದದ್ದು, ಸ್ವಲ್ಪ ಕೆಲಸ ಇತ್ತು ಹಾಗೆ ಹೋಗಿ ಬಂದದ್ದು. ಸೊ ಇದು ಚಿಕ್ಕ ಮಾಹಿತಿಯಲ್ಲಿ ನಿಮಗೆ ಅರ್ಥ ಆಯ್ತು ಅಂತೇಳಿ ನಾನು ಅಂದ್ಕೊಳ್ತೇನೆ. ವಿಡಿಯೋನ ಹೀಗೆ ನೋಡಿ. ಸೊ ಇನಿ ಬೈಯಾಗ ಪದ್ದಂಗಿ ಮುಂಗೆ ಬರ್ಪದಿನಿ ಎಂಚ ಎತ್ತು ಶೋಕು ಮುಂಗೆ ಬೈದನ. ಆ್ಯಕ್ಚುಲಿ ಒಂದು ಹೆಲ್ತ್ಗೆ ಮಸ್ತ್ ಎಡ್ ಕಾಳೆಂಜೆಂಗೆ ಖುಷಿ ಅವನುಂಟು ನನಗೆ ಒಂದು ತಿಂದ್ರೆಗ್ಲ ಮಸ್ತ್ ರುಚಿಯಾದ ಉಂಡು. ಎಂದಕ್ಕೆ ದಾಲ ಜಾಸ್ತಿ ಓವರ್ ಆದ ಮಸಾಲೆ ಪೂರ ಪಾಡ್ರೆಗೆ ಬರಲಿ ಓವರ್ ಆದ ಸಿಂಪಲ್ ಆದ ಬಜ್ಜಿ ಕಾಯಿ ಮುಂಚಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ಒಕ್ಕ ಮಂಜಳದ ಪುಡಿ ಈತೇನೆ ಯೂಸ್ ಮಾಡ್ತದೆ. ಅಂಚೆ ಸಿಂಪಲ್ ಆದ ಪಲ್ಯ ಮಲ್ಪೊಡು. ಓ ಹೆಂಗೆ ಇಷ್ಟ ಮಸ್ತ್ ಮಸ್ತ್ ಮಸಾಲೆ ಪೂರ ಪಾಡ್ದು ಮಲ್ತೇನೆ. ಹೆಂಗೆ ಆರ್ಡರ್ ತಿಂಡ್ರೆಗೆ ಇಷ್ಟ ಆಪುಜಿ. ಸರಿ ಅತ್ತೆ ಮಾತಾಕ್ಲಿಲ್ಲ ಪನ್ನಿಲ್ಲ ಇಂಚ ಮುಂಗೆ ಬೈದಿನ ಅಜ್ಜಿ ಹೋಗ ಎಡ್ಡೆ ಅಂದ ಅತ್ತ ಕಾಳು ಪುರ ಜಾಲಿ ಆಯ್ತ ಲಕ್ಕಿ ಮಲ್ಲೆಜ್ಜಿ ಆಗಲ್ ತಿನ್ನ ಹುಂಬೆನೆ ಅಯ್ಯೋ ಲಕ್ಕಿಗೊಂಜಿ ಖುಷಿಯೇ ಇದನ್ನ ಮುನ್ನು ಮನಸ್ಸು ಸೇರು ಜಿಂಬೆಗು ಪೀರಕೊಲ್ಲು ಅಲ್ಪ ಪಾಡ್ನಗನೆಲ್ಲ ಡೈಸರುವ itu apa tuh? Itu ada kiri-kiri. ಸಿನಿಮಾ ಸುಮಾರು ಟೈಮ್ ಆಡ್ ಕಾಫಿಯೇ ಬರ್ತದೆ. ಟೀ ಕಾಫಿ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡ್ತಿದ್ದೇನೆ. ಟೀ ಅಂತೂ ನಾನು ಅಲ್ಲ ಪರ್ಪುಜಿ ಹಬ್ಬಗ್ಲ. ಬಟ್ ಇನ್ನು ಬೆಲ್ಲದ ಕಾಫಿ ಪರ್ಕ ಅಂದಾಡ ಅಜ್ಜಿ ದುಂಬು ಮಲ್ತಿ ಕೊರ ಒಂದಿತ್ತೇರೆ ಎದಾಗಲ್ಲ. ಅಜ್ಜಿನ ನೆನಪಾಂಡೆ ಇಂಕಿನ ಅಮ್ಮನ ನೆನಪಾಂಡೆ. ಸೊ ಯಾನ್ಲ ಅಮ್ಮಲ ಒಂಜಿ ಕಾಫಿ ಪರ್ಕ ಪಂದು ಕುಲೋಂದು ಹಿಂಗನ ಲಕ್ಕಿ ಬಾರಿ ಒಂಜಿ ಟೆನ್ಷನ್ಡು ಅಂಚಿ ಇಂಚಿ ತೂಪೆ ದಾದ ವಿಷಯನ್ ಗೊತ್ತಿಜ್ಜಿ ಬಂಜರ ಕೋರಿದ ಕಾರ್ ತಿಂತೆ ಏನೇ ಕಡೆ ಪಾಡಿಯತ್ತಲೆ ವಿಡಿಯೋ ಅಂಚ ಗಮ್ಮತ್ತು ಕೋರಿ ಕಾರ್ ತಿಂದಿದ್ಲ. ಈಗ ಭಯಂಕರ ಬೇಜಾರಪ್ಪ ದಾನಿ ಅಂದು ಗೊತ್ತಾ ಒಂದು ಇಜ್ಜಂಗನ ಲಕ್ಕಿ ನಮ್ಮ ವಿಷಯದಾದ ಈಗ ಮೇಲ ಮಲ್ಪರೆಗೆ ಮಾತ್ರ ಕೊಂಚ ಪೊಕ್ಕಡೆ ಕಯಂಗ್ ಗೊರೆ ಪರೆ ಗಾತೆ ఒక లైట్ తెడిలు బరొందుండు నికల్ నంచి ఎంచిన కోడే వరుస వైదును జోరు నికల్ నంచి తెడి అలా ఎన్నమ్మ భారీ ఖుషి అమ్మనికి ఇష్టాల కాఫీ ఇంకా కూడా ಒಂಜಿ ಪೋಂಕ್ರಿ ಬರ್ತಂಡು. ಪೋಂಕ್ರಿ ಭಯಂಕರ ಒಲೋ ತೆಡಿಲು ಗುಡುಗುಡ ಒಂದುಂಡು. ಗುಡುಗುಡು ಪೋಂಕ್ರಿ ಬರ್ತಂಡು ಪೋಂಕ್ರಿ. ನಮ್ಮ ಕಾಫಿ ಪರ್ಪನಿಕ್ಕಿಲ್ಲ ಬಯ್ಯಾಗ ಒಂದು ಚಾನ ಕಾಫಿ ಮಲ್ತು ಪರ್ಲೆವ ಚಾಡ್ದಿಲ್ಲ ಕಾಫಿ ಎಡ್ಡೆ ಚಾ ಯಾಪಲ್ಲ ಎಡ್ಡೆತ್ತು ಚಾ ಐನಾತ್ ಕಮ್ಮಿ ಮಲ್ಪುಡು. ಕಾಫಿ ಇಲ್ಲ ಪರಬಲ್ಲ ಅಪರೂಪ ಕೊಂಚೊಂದ್ಸತಿ ಮಾತ್ರ ಪರೋಡು. ನೀನಾ ಏಯ್ ಯಪ್ಪೋ ಚಿಲ್ಟಿ ಲಕ್ಕಿಯ ಪಾಪ ಅಮ್ಮ ಲಕ್ಕಿ ಪಾಪ ಆಯ್ತಾ ಚಿಲ್ಟಿ ಜೋರಿದ್ದಾನೆ. ಪತ್ತಿ ಸಮ ಹೊಡಿಯುದಮ್ಮ. ಅಯ್ಯಯ್ಯೋ ಅಲ್ಲ ಅವನು ಹಿಡಿದ್ರೆ ಒಂದು ಬಾಯಿಗೆ ಸಿಲ್ಲ ಇದಕ್ಕೆ ಬೇಕಾ ಹೇಳಿ ಅಂತೆ. ಇದಕ್ಕೆ ಬೇಕಾ ಬೊಗ್ಗಿಗೆ ಒಂದು ಬಿಡಿಯಲ್ಲಿ ಪಟ್ಟ ಅಂತೆ. ಬಾರಿ ಪೋಕ್ರಿ ನಾಯಿ ಬೆಕ್ಕು. ನನ್ನ ಚಿಲ್ಟಿ ಇದು ನಮ್ಮ ಮನೆಗೆ ಓಡಿ ಓಡಿ ಬಂದ ಡಿಡಿಕ್ಕಬೇಕು. ಇದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಹಾಯ್ ಪೆರಡೆ ಹಾಯ್ ಪೂ ಏನ ಗಾಡಿಂದ ಅದಲ್ಲ ಗಡಿದೆ ಪೊರೆಂಚಗೆ ಅಯ್ಯಯ್ಯ ದಾದ ಕತೆ ಒಂದು ಇಂಚದಲ್ಲಿ ಇರುವೆರ್ಲ.
ಒಂದು ಕರಿಯ ಒಂದು ಬ್ರೌನಿ. ಓಯ್ दानिक लिंच तुले और दानिक लिंच तुले ये तो पुजर डीडी का पोड़ी क्या पुजर निकल गया पत्वेंद मीन दा पुड़ी मुंची दा काइपो ओके नित्ते पदेंगी तोर्चिपायता वो सिंपल आदोंजी पदेंगी सुक्का बेयोंದು ಉಂಡು ಬೈಯಾಗ ನಾನು ಚೂರು ಟಿಫಿನ್ಗೆ ಲಾವುಡು ಬಕ್ಕ ಬೈಯಾಗ ಸೊ ಅಂಜಿ ಪದೇಂಗಿ ಸುಕ್ಕ ಆತನು. ಹಾಯ್ ನನಗೆ ಇವತ್ತು ನೈಟ್ ಡ್ಯೂಟಿ. ಸೊ ಡ್ಯೂಟಿಗೆ ರೆಡಿ ಆಗಿದೆ. ಟೈಮ್ 5:10 ಆಯಿತು. 6 ಗಂಟೆಗೆ ಇರಬೇಕು ಡ್ಯೂಟಿಯಲ್ಲಿ. ಸೊ ನಾನು ಹೊರಟೆ ಆಯಿತಾ. ಬಾಯ್ ಬಾಯ್. അങ്ങനെ ജവാനി പത്ത് ಇಲ್ಲ ಬನ್ನಿ ವಿಡಿಯೋ ಮಲ್ಪನ್ನೆ ಕೌಲು ಸೊನ್ನೆ ಯಾನ್ಲ ಮೇರೆ ಕ್ಲಾಕಾಗಿನಿ ನೈಟ್ ಡ್ಯೂಟಿ ಅಂಚ ಒಟ್ಟಿಗೆ ಪೋಯಿ ಇಂದು ಒಟ್ಟು ಪೋಪಿ ಹಾಯ್ ಮಾಡಿ ಯಾರು ಎಲ್ಲರಿಗೆ ಹಾಯ್ ಅಂತ. ಇದು ಇವತ್ತಿನ ಇಡೀ ದಿನದ ವಿಡಿಯೋ ಆಗಿತ್ತು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.